ಹಾಟ್ ಸ್ಪ್ರಿಂಗ್ಸ್ ಭಾರತದಲ್ಲೂ ಕೆಲವು ಇದೆ. ಆದರೆ ಜಗದಲ್ಲಿ ನದಿಗಳೇ ಬಿಸಿ ನೀರಿನಿಂದ ಹರಿವವು ಕೆಲವು. ಅವುಗಳಲ್ಲಿ 7 ಇಲ್ಲಿದೆ. ಎಲ್ಲ ಕುದಿನೀರಿನ ನದಿಗಳಿಗೆ ಕಾರಣ ಜೀವಂತ ಬೆಂಕಿಬಾಯಿ ಇಲ್ಲವೇ ನೆಲದಡಿಯ ವೋಲ್ಕ್ಯಾನಿಕ್ ಕ್ರಿಯೆಗಳಾಗಿದೆ. ಪೆರು ದೇಶದ ಶನೈ ತಿಂಪಿಷ್ಕಾ ನದಿ, ಇದರ ಬಿಸಿಮಟ್ಟ 93 ಡಿಗ್ರಿ ಸೆಲ್ಸಿಯಸ್ ಇದೆ. ಇಥಿಯೋಪಿಯಾದ ಡಂಕಲಿ ಪ್ರದೇಶದ ಡಲ್ಲೋಲ್ ಹೈಪರ್ ಪವರ್ ನದಿ, ಇದು ಬಿಸಿಯಾಮ್ಲಕಾರಕವೂ ಆಗಿದೆ. ಜಪಾನಿನ ಬೆಪ್ಪು ಹಾಟ್ ರಿವರ್ ಸಣ್ಣ ನದಿ, ಬೆಪ್ಪು ನಗರದವರು ಪ್ರತಿದಿನ ಬಿಸಿ ನೀರು ಮೀಯುವರು. ನ್ಯೂಜಿಲ್ಯಾಂಡಿನ ವಾಲ್ಕಟೋ ನದಿಯ ಉಪನದಿಗಳು ಬಿಸಿ ಬುಗ್ಗೆಗಳೊಡನೆ ಬಂದು ಸೇರುತ್ತದೆ. ಪೋರ್ಚುಗಲ್ನ ಅಜೋರೆನ್ ಪ್ರದೇಶದ ಪುರ್ನಾಸ್ ನದಿ, ಇದು ಬಿಸಿ ನೀರು ಅಡುಗೆ ಮಾಡಲು ಸಾಕು. ಈಕ್ವೆಡಾರ್ನ ಬಾನೋಸ್ ನದಿ, ಇದರ ಬಿಸಿ ಅಪಾಯಕಾರಿ ಮಟ್ಟದ್ದಾಗಿದೆ. ಲೆಸೋತೋ ನಾಡಿನ ಬೋಕಾಂಗ್ ನದಿ ಬಿಸಿ ಬುಗ್ಗೆಗಳದ್ದು. ಬ್ಯೂರೋ ರಿಪೋರ್ಟ್, V4 News, Lima. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.